ಬಾಸ್ ಅವ್ರ ಬಗ್ಗೆ ಯಾಕೆ ಇಲ್ಲ ಸಲ್ಲದನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ? ಡಿ ಬಾಸ್ ಅವ್ರು ಮಾಡಿರುವಂತ ಒಳ್ಳೆ ಕೆಲಸಗಳ ಬಗ್ಗೆ ತೋರಿಸ್ತೀರಾ ನೀವು? ಡಿ ಬಾಸ್ ಅವರು ಪ್ರಾಣಿ ಪ್ರಿಯರು, ಪ್ರಾಣಿಗಳನ್ನ ಪಕ್ಷಿಗಳನ್ನ ದತ್ತು ತಗೊಳ್ಳಿದ್ದಾರೆ, ಅದ್ರ ಬಗ್ಗೆ ತೋರಿಸ್ತೀರಾ? ಇಲ್ಲ. ಡಿ ಬಾಸ್ ಅವರು ಅನೇಕ ಜನರಿಗೆ ಆರೋಗ್ಯದಲ್ಲಿ ಅನೇಕ ಜನರಿಗೆ ತೊಂದರೆ ಆದಾಗ ಅವ್ರಗಳಿಗೆ ಆಸ್ಪತ್ರೆಗಳಿಗೆ ಹಣದ ಸಹಾಯವನ್ನ ಮಾಡಿ ಅನೇಕ ಜನರ ಆಪರೇಷನ್ಗಳು ಮಾಡಿಸಿದ್ದಾರೆ, ಅದ್ರ ಬಗ್ಗೆ ತೋರಿಸ್ತೀರಾ ನೀವು? ಇಲ್ಲ. ಡಿ ಬಾಸ್ ಅವರು ಅನೇಕ ಜನರಿಗೆ ಶಿಕ್ಷಣದ ಕೊರತೆ ಬಂದಾಗ ಅವ್ರಗಳಿಗೆ ಶಿಕ್ಷಣಕ್ಕೆ ಸಹಾಯ ಮಾಡಿ ಉಚಿತ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ. ಅನೇಕ ಶಾಲೆಗಳನ್ನು ದತ್ತಕ್ಕೆ ತಗೊಂಡು ಆ ಶಾಲೆಗಳನ್ನು ನಡೆಸಿ ಅನೇಕ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣವನ್ನ ನೀಡ್ತಾ ಇದ್ದಾರೆ, ಅದನ್ನು ತೋರಿಸ್ತಾ ಇದ್ದೀರಾ ನೀವು? ಇಲ್ಲ. ಡಿ ಬಾಸ್ ಅವರು ಪ್ರಕೃತಿಗಳ ಬಗ್ಗೆ ಬಹಳಷ್ಟು ಗಮನ ಹರಿಸಿ ಏನೇನು ಅವರಿಂದ ಸಾಕಾರ ಆಗುತ್ತೆ ಪ್ರಾಣಿ ಪಕ್ಷಿಗಳಿಗೆ ಮಾಡ್ತಾ ಇದ್ದಾರೆ, ಅದನ್ನು ತೋರಿಸ್ತಾ ಇದ್ದೀರಾ? ಅದನ್ನು ತೋರಿಸ್ತಾ ಇಲ್ಲ. ಇದೇ ಡಿ ಬಾಸ್ ಅವರು ಅನೇಕ ಚಿತ್ರೋದ್ಯಮದಲ್ಲಿರುವಂತಹ ಅನೇಕ ಏನು ಸಣ್ಣ ಕಲಾವಿದರು, ದೊಡ್ಡ ಕಲಾವಿದರು ಅಥವಾ ಇನ್ಯಾರೋ ತಂತ್ರಜ್ಞರಿಗೆ ಯಾರೋ ಅನೇಕ ಜನರು ಹಿರಿಯರಿಗೆ ತೊಂದರೆ ಆದಾಗ ಅವ್ರಿಗೆ ಹಣದ ಸಹಾಯ ಮಾಡಿದ್ದಾರೆ, ಅದನ್ನು ತೋರಿಸ್ತಾ ಇದ್ದೀರಾ ನೀವು? ಇಲ್ಲ. ಡಿ ಬಾಸ್ ಅವರು ಅನೇಕ ಬಡವರಿಗೆ ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಇರ್ಬೋದು ಮತ್ತೆ ಅದಕ್ಕಿಂತ ಮುಂಚೆ ಯಾರೇ ಸಂಕಷ್ಟದಲ್ಲಿ ಬಂದರೂ ಕೂಡ ಅವ್ರಗಳಿಗೆ ಸಹಾಯವನ್ನ ಫುಡ್ ಕಿಟ್ ಇನ್ನೊಂದು ಮತ್ತೊಂದು ಸಹಾಯವನ್ನ ಆರ್ಥಿಕ ಸಹಾಯ ಮಾಡೋ ಮುಖೇನವಾಗಿ ಅವ್ರನ್ನ ಸಹಾಯ ಮಾಡ್ತಾ ಇದ್ದಾರೆ, ಅದನ್ನ ತೋರಿಸ್ತಾ ಇದ್ದೀರಾ ನೀವು ಮಾಧ್ಯಮದವರು? ಇಲ್ಲ. ಯಾಕೆ ಈ ರೀತಿಯಾಗಿ ಏನು ಅವರ ಹೆಸರನ್ನ ತೇಜೋವಧೆ ಮಾಡಬೇಕು, ಅವರನ್ನ ತೇಜೋವಧೆ ಮಾಡಬೇಕು, ಅವ್ರಿಗೆ ಕಳಂಕವನ್ನ ತರಬೇಕು, ಅವ್ರ ಮುಖಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಿ? ಅವ್ರು ಮಾಡಿರುವಂತ ಒಳ್ಳೆ ಒಳ್ಳೆ ಕೆಲಸಗಳನ್ನ ತೋರಿಸಿ ಇನ್ನ 4 ಜನಕ್ಕೆ, ಬೇರೆ ರಾಜ್ಯದಲ್ಲಿರೋರ್ಗೆ, ಬೇರೆ ದೇಶದಲ್ಲಿರೋರ್ಗೆ, ಬೇರೆ ಚಿತ್ರೋದ್ಯಮದವ್ರಿಗೆ ಮಾದರಿ ಆಗೋದನ್ನ ತೋರಿಸಿ. ಯಾವುದೋ ಒಂದು ಸಣ್ಣ ಒಂದು ವಿಚಾರಕ್ಕೆ ಯಾರೋ ಲೋನ್ಗೆ ಅಪ್ಲೈ ಮಾಡಿ, ಇನ್ಯಾರೋ ಅದನ್ನ ಕೇಳಿ, ಇನ್ಯಾರೋ ಅದಕ್ಕೆ ಬಂದಿದ್ದಕ್ಕೆ ಇವತ್ತು ಡಿ ಬಾಸ್ ಅವ್ರ ಹೆಸರನ್ನ ತಗೊಂಡಿದ್ದೀರಾ. ಡಿ ಬಾಸ್ ಅವ್ರ ಏನಾರು ಲೋನ್ಗೆ ಅಪ್ಲೈ ಮಾಡಿದ್ರೇನು 25 ಕೋಟಿಗೆ? ಯಾರೋ ಮಾಡಿದ್ದಕ್ಕೆ ಇನ್ಯಾರಿಗೋ ಅಂತ ಅಂದಂಗೆ ಅವ್ರ ಹೆಸರನ್ನೇ ಯಾಕೆ ತಗೊಂಡು ಅವ್ರ ಹೆಸರನ್ನ ಮಸಿ ಬಳಿತಾ ಇದ್ದೀರಾ? ಡಿ ಬಾಸ್ ಅವ್ರನ್ನ ಚಿಕ್ಕ ವಯಸ್ಸಿಂದ ನಾನು ನೋಡಿದ್ದೀನಿ. ನಾನ್ ಚಿಕ್ಕ ಹುಡುಗರಿಂದ ನಾನು ಹತ್ರದಲ್ಲಿ ನೋಡಿದ್ದೀನಿ. ಡಿ ಬಾಸ್ ಅವ್ರ ಮನೆಗೆ ಹೋಗಿ ಊಟ ಮಾಡಿದ್ದೀನಿ. ಡಿ ಬಾಸ್ ಅವ್ರು ನಮ್ಮ ಮನೆಗೂ ಬಂದಿದ್ದಾರೆ, ನಾವು ಒಟ್ಟಿಗೆ ಊಟ ಮಾಡಿದೀವಿ. ಡಿ ಬಾಸ್ ಅವರ ವ್ಯಕ್ತಿತ್ವ ಎಂತದಂತ ನಮಗ್ ಗೊತ್ತು. ನಾನ್ ಚಿಕ್ಕಂದಿನಿಂದಾಗ್ಲೇ ಅವ್ರು ನಮ್ಮ ಮನೆಗೆ ಬಂದಾಗ ನಾವು ಅವ್ರ ಪಕ್ಕದಲ್ಲಿ ಕೂತ್ಕೊಂಡು ಅವ್ರಿಗೆ ಏನೋ ತಿನ್ನಿಸ್ಬೇಕಾದಾಗ ತಿನ್ಸಪ್ಪ ಅಂತ ಅನ್ನೋರು. ಅಂದ್ರೆ ಯಾರನ್ನ ಅವ್ರು ಚಿಕ್ಕವರು ದೊಡ್ಡವರು ಅವರು ಕಡಿಮೆ ಜಾಸ್ತಿ ಅಂತ ಯಾರಿಗೂ ಮಾಡಿಲ್ಲ, ಎಲ್ಲರನ್ನು ಪ್ರೀತಿ ವಿಶ್ವಾಸದಲ್ಲಿ ನೋಡಿರುವಂತ ವ್ಯಕ್ತಿ ಡಿ ಬಾಸ್. ನಾವು ಅವ್ರ ಶೂಟಿಂಗ್ ಸ್ಪಾಟ್ ಗಳಿಗೆ ಹೋಗಿದೀವ್ರಿ. ದತ್ತ ಶೂಟಿಂಗ್ ನಡಿಬೇಕಾದ್ರೆ ಇದೇ ಕಮಲಮ್ಮಗುಂಡಿಗೆ ಹೋದಾಗ ಒಟ್ಟಿ ಕುಣಿಸಿ ಟೀ ಕೊಟ್ಟಿದಾರ್ರಿ ಅವರು. ಅದೇ ರೀತಿ ಸಾರಥಿ ಶೂಟಿಂಗ್ ನಡಿಬೇಕಾದ್ರೆ ಪಕ್ಕದಲ್ಲಿ ಕುಣಿಸಿ ಊಟ ಮಾಡಿದಾರ್ರಿ ಅವರು, ಊಟ ಮಾಡಿದಾರ್ರಿ ಜೊತೆಗೆ. ಆ ರೀತಿ ನಾವು ನೋಡಿರೋಂಥ ಡಿ ಬಾಸ್ನೇ ಹೇಳ್ತಾ ಇರೋದು, ಕಲ್ಪನೆ ಮಾಡ್ಕೊಂಡು ಹೇಳ್ತಾ ಇಲ್ಲ ಡಿ ಬಾಸ್ ಅವ್ರ ಬಗ್ಗೆ. ಚಿಕ್ಕ ವಯಸ್ಸಿಂದ ನಾವು ನೋಡಿದೀವಿ. ನಮ್ಮ ಅಣ್ಣ ಅವ್ರಿಗೆ ಬಹಳ ಆತ್ಮೀಯತೆಯಿಂದ ಇದ್ರು, ಅರ್ಥ ಆಗ್ತಾ ಇದ್ಯಾ? ನಾವು ಬಹಳ ಹತ್ತಿರದಿಂದ ನೋಡಿರೋಂಥ ಡಿ ಬಾಸು ಏನ್ರಿ, ಅವ್ರ ಬಗ್ಗೆ ಯಾಕೆ ಇಲ್ಲ ಸಲ್ಲದನ್ನ ಸೃಷ್ಟಿ ಮಾಡ್ತಾ ಇದ್ದೀರಾ? ಬರ್ತಾರ ಒಬ್ರು 25 ಕೋಟಿ ಯಾವ್ದೋ ಲೋನ್ ಅಂತ ಹೇಳ್ತೀರ, ಇನ್ನೊಬ್ರು ಬರ್ತಾರ ಇನ್ನೊಬ್ಬ ಡೈರೆಕ್ಟರ್ ಬಂದು ಅವ್ನು ಹೇಳ್ತಾನೆ ಇದು ಅಲ್ಲಿ ಇವ್ರಿಗೆ ಯಾರಿಗ ಸಪ್ಲೈಯರ್ ಕೊಡಿದ್ರು, ಇವ್ರು ಕೊಡಿದ್ರು, ಅವ್ರಿಗೆ ಕಣ್ಣು ಉತ್ಕೊಂಡ್ಬಿಡ್ತು, ಅವ್ರ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಆಗೋಯ್ತು, ಕಣ್ಣೇ ಹೊಂಟೋಯ್ತು, ಅವ್ರು ಯಾರೋ ಪರಕೆ ತಗೊಂಡ್ಬಂದ್ರಿ. ಏನ್ರಿ ಇಲ್ಲ ಸಲ್ಲದನ್ನ ಸೃಷ್ಟಿ ಮಾಡ್ತೀರಿ? ಯಾಕೆ ಅವ್ರ ಹೆಸರನ್ನ ಹಾಳು ಮಾಡ್ತೀರಿ? ಒಬ್ಬ ಡಿ ಬಾಸ್ ಅಂತ ಒಳ್ಳೆ ವ್ಯಕ್ತಿತ್ವ ಇರುವಂತ ಒಳ್ಳೆ ಮನಸ್ಸಿರುವಂತವ್ರಿಗೆ ಯಾಕೆ ಈ ರೀತಿಯಾಗಿ ನೀವು ನೋವು ಉಂಟು ಮಾಡ್ತಾ ಇದ್ದೀರಿ? ಯಾಕೆ ಇಲ್ಲ ಸಲ್ಲದನ್ನ ಹೇಳ್ತಾ ಇದ್ದೀರಿ? ಆ ಹೋಟ್ಲಲ್ಲಿ ಯಾರಿಗೆ ಅಲ್ಲೇ ಆಯ್ತು ಅನ್ನೋರು ಅವರೇ ಹೇಳಲಿಲ್ವಾ? ನನಗೆ ಯಾರು ಹೊಡೆದಿಲ್ಲ, ಕಣ್ಣು ನೋಡ್ಕೊಳ್ಳಿ, ಏನೂ ಆಗಿಲ್ಲ ಅಂತ ಅವ್ರು ಹೇಳಿದ್ರು ಇಲ್ವೋ? ಆಮೇಲೆ ಅವ್ರು ಹೇಳಿಲ್ವಾ ಅವ್ರಿಗೆ ಮದ್ವೆನೇ ಆಗಿಲ್ವಂತೆ, ಯಾರು ಅವ್ರ ಹೆಂಡತಿ ಪರಕೆರಕೆ ತಗೊಂಬಂದಿಲ್ವಂತೆ? ಅಂತಂದ್ರೆ ಇಲ್ಲ ತಗೊಂಬಂದಿದ್ದಾರೆ, ಅವ್ರ ಕಣ್ಣಿಗೆ ಹೊಡೆದಿದ್ದಾರೆ, ಅವ್ರ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ರು, ಅವ್ರಿಗೆ ಅದಾಯ್ತು ಇದಾಯ್ತು. ಯಾಕೆ ಕೋಪ ಬಂದಾಗ ಸಪ್ಲೈ ಏನಾದ್ರು ಸ್ವಲ್ಪ ಲೇಟ್ ಆದಾಗ ಒಂದು ಮಾತು ಬೈತಾರೆ, ಏನೋ ಅವ್ರಿಗೆ ಆತ್ಮೀಯರು 10 ವರ್ಷದಿಂದ ಪರಿಚಯ ಅಂತೆ, ಯಾಕೋ ತರಕಾಲೋನ ಬೇಗ ಅಂತ ಒಂದು ಆಡು ಭಾಷೆಯಲ್ಲಿ ಹೇಳಿರ್ತಾರೆ. ಏನೋ ಬೇಡ ಪ್ರೀತಿ ವಿಶ್ವಾಸದಿಂದ ಯಾಕೆ ಮುಚ್ಕೊಂಡು ತಗೊಂಬರ ಬೇಗ ಅಂತ ಹೇಳಿರ್ತಾರೆ. ಅವ್ರವ್ರ ಆತ್ಮೀಯತೆ ಪ್ರೀತಿ ವಿಶ್ವಾಸದಲ್ಲಿ ಹೇಳಿರ್ತಾರೆ. ಅದನ್ನ ನೀವ್ ಯಾಕೆ ಕೆಟ್ಟದಾಗಿ ತೋರ್ಸಕ್ ಹೋಗ್ತೀರಿ? ಅವ್ರು ಹೊಡೆದೇ ಬಿಟ್ರು ಮಳ್ರೆ ಮಾಡಿ ಏನೇನೋ ಹೇಳ್ತೀರಲ್ರಿ.
ಯಾಕೊಬ್ಬ ವ್ಯಕ್ತಿಯ ಹೆಸರನ್ನ ತೇಜೋವಧೆ ಮಾಡ್ತೀರಾ ರೀ ಸ್ವಾಮಿ? ಈಗಾಗ್ಲೇ ರಾಜಕೀಯದ ದೊಂಬರಾಟಗಳನ್ನ ತೋರಿಸಿ ಕರ್ನಾಟಕದ ಮಾನ ಮರ್ಯಾದೆ 3 ಕಾಸಿಗೆ ಹರಾಜಿಲ್ದಂಗೆ ಹೋಗಿದೆ. ಈಗ ಕನ್ನಡ ಚಿತ್ರೋದ್ಯಮ ತಗೊಂಡಿದ್ದೀರಾ, ಇದರಿಂದ ಕನ್ನಡದ ಚಿತ್ರೋದ್ಯಮದ ಹೆಸರು ಹಾಳಾಗುತ್ತೆ. ನೀವು ಈ ರೀತಿಯಾಗಿ ಅವ್ರವರಲ್ಲೇ ತಂದಿಡುವಂಥದ್ದು, ಅಲ್ಲಲ್ಲೇ ಅವ್ರವ್ರಿಗೆ ಬೆಂಕಿ ಹಚ್ಚುವಂಥದ್ದು, ಯಾರ್ಯಾರ್ದೋ ಹೆಸರುಗಳು ದೊಡ್ಡ ಮನೆಯವ್ರ ತನಕ ಹೋಗಿದೆ ವಿಚಾರ, ಏನೇನೋ ಹೆಸರುಗಳು ಏನೇನೋ. ಆಮೇಲೆ ಅವರು ನಿರ್ದೇಶಕರ ಪ್ರೇಮ್ ಅವ್ರ ವಿಚಾರ ರೀ, ನಿರ್ದೇಶಕರ ಪ್ರೇಮ್ ಅವರಾಗ್ಲಿ, ದರ್ಶನ್ ಸರ್ ಅವರಾಗ್ಲಿ, ಡಿ ಬಾಸ್ ಅವರಾಗ್ಲಿ, ಅಂದ್ರೆ ರಕ್ಷಿತಾ ಪ್ರೇಮ್ ಅವ್ರು ಆತ್ಮೀಯತೆಯಲ್ಲೇ ಇದ್ದಾರೆ. ಆಮೇಲೆ ಶಿವಣ್ಣ ಅವರು, ದೊಡ್ಡ ಮನೆ ಶಿವಣ್ಣ ಅವರಾಗ್ಲಿ, ಮತ್ತೆ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್ ಅವರಾಗ್ಲಿ, ಪುನೀತ್ ಅಣ್ಣ ಅವರಾಗ್ಲಿ, ರಾಘಣ್ಣ ಅವರಾಗ್ಲಿ, ಎಲ್ಲರೂ ಅವ್ರ ಆತ್ಮೀಯತೆಯಲ್ಲೇ ಇದ್ದಾರೆ. ಅವ್ರು ಯಾವತ್ತೂ ಕೂಡ ಯಾರು ಮನಸ್ತಾಪ ಮಾಡ್ಕೊಂಡಿಲ್ಲ. ಆದ್ರೆ ಯಾಕೆ ನೀವುಗಳು ಬಿಲ್ಲ ಸಲ್ಲದನ್ನ ಅವ್ರ ಹೆಸರು, ಇವ್ರ ಹೆಸರು, ಕಂಡವ್ರ ಹೆಸರು, ಇನ್ನೊಬ್ರ ಹೆಸರು ತಗೊಂಬಂದು ಯಾಕೆ ಈ ರೀತಿ ನಂಟು ಮಾಡಿ ಇಲ್ಲ ಸಲ್ಲದನ್ನ ಅವ್ರಿಗೆ ಕೆಟ್ಟ ಹೆಸರು ತರುವಂತ ಕೆಲಸ ಯಾಕೆ ಮಾಡ್ತಾ ಇದ್ದೀರಿ? ಕನ್ನಡ ಚಿತ್ರೋದ್ಯಮ ಒಂದು ಮನೆ ಇದ್ದಂಗೆ, ಮನೆ ಹೊಡೆಯೋ ಕೆಲಸವನ್ನ ಯಾಕೆ ಮಾಡ್ತಾ ಇದ್ದೀರಿ? ನಮ್ಮ ರಾಜ್ಯದಲ್ಲಿ ಜನಗಳು ಅನುಭವಿಸ್ತಾ ಇರೋ ಕೊರೋನಾದಿಂದ ತೋರ್ಸೋ ಅನೇಕ ಸಮಸ್ಯೆಗಳಿದೆ. ಮಾಧ್ಯಮದವ್ರೆ, ನೀವ್ ಯಾಕೆ ಅದನ್ನ ಬಿಟ್ಬಿಟ್ಟು ಯಾರ್ಯಾರು ಏನೇನು ಹೇಳ್ತಾರಂತ ಅದನ್ನ ತೋರ್ಸಕ್ ಹೋಗ್ತಿದ್ದೀರಿ? ರೀ, ನಾಡಿನಲ್ಲಿ ಅನೇಕ ಸಮಸ್ಯೆ ಇದೆ, ಅದ್ರ ಬಗ್ಗೆ ತೋರಿಸಿ. ನಾಡಿನಲ್ಲಿ ಸಾಕಷ್ಟು ತೊಂದರೆಗಳಿದೆ. ಜನ, ಬಡವರು, ಆಟೋ ಓಡಿಸೋರು, ಕೂಲಿ ಕಾರ್ಮಿಕರು, ಟ್ಯಾಕ್ಸಿ ಚಾಲಕರು, ಮತ್ತೆ ಈ ಮನೆ ಕೆಲಸದವರು, ಬಹಳಷ್ಟು ಜನ ಪೌರ ಕಾರ್ಮಿಕರು, ಮಧ್ಯಮ ವರ್ಗದವರು, ಕೆಳವರ್ಗದವರು ಬಹಳ ಸಂಕಷ್ಟದಲ್ಲಿದ್ದಾರೆ. ತೋರಿಸಿ ಅದನ್ನ. ಅದು ಬಿಟ್ಬಿಟ್ಟು ಅವ್ರವ್ರ ಸ್ನೇಹಿತರಲ್ಲಿ ಏನೋ ಒಂದು ಗೊಂದಲ ಇತ್ತು, ಅವ್ರವ್ರು ಬಗೆಹರಿಸ್ಕೊಂತಾರೆ. ಕಾನೂನಿದೆ, ಪೊಲೀಸ್ ಇಲಾಖೆ ಇದೆ, ಗೃಹ ಇಲಾಖೆ ಇದೆ, ಕಂಪ್ಲೇಂಟ್ ಆಗಿದೆ, ಅದ್ರ ಬಗ್ಗೆ ಏನಿದೆ ಮಾಹಿತಿ ತರಿಸ್ಕೊಂಡು ಪೊಲೀಸರು ಆಕ್ಷನ್ ತಗೊಂತಾರೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ. ಅದರಲ್ಲಿ ಅದು ಬಿಟ್ಬಿಟ್ಟು ಲೋನ್ ಆಯ್ತಂತ ದರ್ಶನ್ ಸರ್ ಅವರು ಡಿ ಬಾಸ್ ಅವ್ರು ಹೇಳಿದ್ರ ಲೋನ್ ಮಾಡ್ಕೊಡಿ ಅಂತ? ಇಲ್ಲ ತಾನೇ? ಡಿ ಬಾಸ್ ಅವ್ರು ಹೇಳಿದ್ರ? ಆ ಹೆಣ್ಮಗಳು ಹೇಳ್ತಾ ಇದೆ, ಹೌದು ಡಿ ಬಾಸ್ ಅವ್ರು ಹೇಳಲಿಲ್ಲ ನನಗೆ, ಅವರು ಪಾಪ ಅವ್ರ ವಿಚಾರನೇ ಇಲ್ಲ, ಅವ್ರ ಮಾತು ತೆಗಿಯಂಗಿಲ್ಲ ಅಂತ ಆ ಅಮ್ಮ ಹೇಳಿದ್ದಾರೆ, ಮತ್ತೆ ಅವ್ರ ಸ್ನೇಹಿತರು ಹೇಳಿದ್ದಾರೆ, ಅವರು ನಿರ್ಮಾಪಕರು ಹೇಳಿದ್ದಾರೆ, ಎಲ್ಲ ಹೇಳಿದ್ದಾರೆ. ಡಿ ಬಾಸ್ ಅವ್ರದ್ದು ಏನು ಇಲ್ಲ ಅಂತ ಮತ್ತೆ ಅವ್ರದ್ದೇ ಹೇಳ್ಕೊಂಡು ಹೋಗ್ತೀರಾ. ಅದ್ರ ಜೊತೆಗೆ ಇನ್ನೊಂದು ಯಾವುದೋ ನಿರ್ಮಾಪಕರಿಗೆ ಯಾವುದೋ ಜಾಗ ಕೇಳಿದ್ರಂತೆ ದೊಡ್ಡ ಮನೆಯವ್ರದ್ದು. ರೇ, ಇಲ್ಲ ಸಲ್ಲದನ್ನ ಯಾಕೆ ಸೃಷ್ಟಿ ಮಾಡ್ತೀರಿ? ಯಾಕೆ ಗೊಂದಲ ಮಾಡ್ತೀರಿ? ಆಮೇಲೆ ಅದ್ಯಾವುದೋ ಹೋಟ್ಲಲ್ಲಿ ಸಪ್ಲೈರ್ ಕೊಡಿದ್ರಂತೆ, ಇನ್ನೊಬ್ರು ಕೊಡಿದ್ರಂತೆ, ಅವ್ರ ತೋಟದಲ್ಲಿ ಅವ್ನು ಯಾರೋ ಅಸಿಸ್ಟೆಂಟ್ ಕೊಡಿದ್ರಂತೆ, ವಾಚ್ಮ್ಯಾನ್ ಕೊಡಿದ್ರಂತೆ. ರೀ, ಯಾಕ್ರೆ ಕಂತೆಗಳನ್ನ ಯಾಕೆ ಸೃಷ್ಟಿ ಮಾಡ್ತೀರಿ? ನಿಜವಾಗ್ಲೂ ಅಲ್ಲೇ ಆಗಿರೋರಿದ್ರು ಬಂದು ಹೇಳ್ತಾರೆ, ಅಥವಾ ಪೊಲೀಸ್ ಇಲಾಖೆ ಇದೆ ಕಂಪ್ಲೇಂಟ್ ಕೊಡ್ತಾರೆ. ಯಾಕೆ ಇಲ್ಲ ಸಲ್ಲದನ್ನ ಡಿ ಬಾಸ್ ಮಾಡಿದ್ರು ಅಂತ ಇಲ್ಲ ಸಲ್ಲದನ್ನ ಯಾಕೆ ಸೃಷ್ಟಿ ಮಾಡ್ತಾ ಇದ್ದೀರಾ? ಯಾಕೆ ಅವ್ರ ಮನಸ್ಸನ್ನ ನೋವಿಸ್ತಾ ಇದ್ದೀರಾ? ರೇ, ಡಿ ಬಾಸ್ ಅವರು ಒಂದು ಮಗುವಿನಂತ ಮನಸ್ಸಿರುವಂತವ್ರು. ನಾವು ಹತ್ರದಿಂದ ನೋಡಿದೀವಿ, ಚಿಕ್ಕ ವಯಸ್ಸಿಂದ ನಾವು ನೋಡಿ ಮಾತಾಡ್ತಾ ಇರೋದು. ಸುಮ್ಮನೆ ಎಲ್ಲೋ ಕೇಳಿ ಯಾರೋ ಹೇಳಿದ್ರು, ಎಲ್ಲೋ ಕೇಳಿದ್ವಿ ಅಂತ ಕೇಳೋ ಅಂತ ಮಾತಲ್ಲಿ ಹೇಳ್ತಾ ಇಲ್ಲ. ಅವರು ಮಗುವಿನಂತ ಮನಸ್ಸು. ರೀ, ಸಣ್ಣ ಚಿಕ್ಕ ಪುಟ್ಟ ಪ್ರಾಣಿಗಳನ್ನೇ ಪ್ರೀತಿಸುವಂತಹ ಡಿ ಬಾಸ್ ಅವರು, ಪ್ರಕೃತಿಯನ್ನ ಪ್ರೀತಿಸುವಂತಹ ಡಿ ಬಾಸ್, ಕಷ್ಟದಲ್ಲಿರುವಂತಹ ಜನಗಳಿಗೆ ಒಂದು ಸಹಾಯವನ್ನ ಮಾಡಿ ಅವ್ರಗಳಿಗೆ ಕೈ ಹಿಡಿಯುವಂತಹ ಡಿ ಬಾಸ್. ಅಂತದ್ರಲ್ಲಿ ಅವ್ರ ಬಗ್ಗೆ ಇಲ್ಲ ಸಲ್ಲದನ್ನ ಸೃಷ್ಟಿ ಮಾಡಿ ಅವ್ರ ಹೆಸರನ್ನ ತೇಜೋವಧೆ ಮಾಡೋದು, ಅವ್ರ ಹೆಸರಿಗೆ ಕಳಂಕ ತರೋದು, ಅವ್ರಿಗೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡಿದ್ರೆ ಇದನ್ನ ನಾವು ಸಹಿಸೋಲ್ಲ. ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಇದನ್ನ ಖಂಡಿಸುತ್ತೆ. ಉಗ್ರವಾದ ಹೋರಾಟ ನಡೆಸಬೇಕಾಗುತ್ತೆ. ಇನ್ನೊಬ್ಬ ಯಾವನ ಬರ್ತಾನೆ, ಅವನಿಗೆ ಕನ್ನಡ ಚಿತ್ರೋದ್ಯಮ ಬೆಳಿಬೇಕು, ಕರ್ನಾಟಕ ಬೆಳಿಬೇಕು, ಕನ್ನಡ ಬೆಳಿಬೇಕು ಅನ್ನೋದಿಲ್ಲ. ಅವರ ಡಿ ಬಾಸ್ ಅದು ಮಾಡಿದ್ರು, ಡಿ ಬಾಸ್ ಇದು ಮಾಡಿದ್ರು. ರೇ ಸ್ವಾಮಿ, ಇಷ್ಟು ದಿವಸ ರಾಜಕೀಯ ದೊಂಬರಾಟಗಳನ್ನ ನೋಡಿ ಜನ ಬೇಸತ್ತು ಬೇರೆ ರಾಜ್ಯದವರು ಕಿಲಿ ಅಂತ ನಕ್ಕೊಂಡು ನಗೆಪಾಟಲಿಗೆ ಈಡಾಗಿದೆ ಕರ್ನಾಟಕ. ಇವತ್ತು ಮತ್ತೆ ಕನ್ನಡ ಚಿತ್ರೋದ್ಯಮದಲ್ಲಿ ಅವ್ರವ್ರಿಗೆ, ನಟರುಗಳಿಗೆ, ಅವ್ರವರೇ ಕಲಾವಿದರುಗಳಿಗೆ, ನಿರ್ದೇಶಕರಿಗೆ ತಂದಿಟ್ಬಿಟ್ಟು ಇವತ್ತು ಕನ್ನಡ ಚಿತ್ರೋದ್ಯಮದ ಹೆಸರನ್ನು ಹಾಳು ಮಾಡಕ್ ಹೊರಟಿದ್ದೀರೇನು? ಇದು ಆಗೋಲ್ಲ, ಇದು ಮಾಡಕ್ ಸಾಧ್ಯ ಇಲ್ಲ, ಮಾಡಬಾರ್ದು. ಡಿ ಬಾಸ್ ಅವ್ರ ಹೆಸರಿಗೆ ನೀವು ಕಳಂಕ ತರುವಂತದ್ದು, ಅವ್ರ ಮಕ್ಕಕ್ಕೆ ಮಸಿ ಬಳಿಯುವಂತ ಕೆಲಸವನ್ನ ಮಾಡಿದ್ರೆ ಇದನ್ನ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಬಿಡೋಲ್ಲ, ಸುಮ್ಮನೆ ಇರೋಲ್ಲ. ಹಾಗಾಗಿ ಅಂತ ಒಳ್ಳೆ ವ್ಯಕ್ತಿ ಮಾಡಿರುವಂತ 108 ಕೆಲಸಗಳನ್ನ ತೋರಿಸಿ. ಆಮೇಲೆ ಕನ್ನಡ ಚಿತ್ರೋದ್ಯಮ ಒಂದು ಕುಟುಂಬ ಇದ್ದಂಗೆ, ಅಲ್ಲಿ ನಿರ್ದೇಶಕರು, ನಟರು, ನಿರ್ಮಾಪಕರು, ಇನ್ನೊಬ್ರು ಮತ್ತೊಬ್ರು ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಒಂದೇ ಕುಟುಂಬದ ರೀತಿ ಇರ್ತಾರೆ.
ಅರೆ ನೀವು ಮಾಡ್ತಾ ಇರೋ ಈ ಕಿತಾಪತಿಗೆ ಅಲ್ಲಲ್ಲೇ ಬೆಂಕಿ ಹಚ್ಚೋ ಕೆಲಸವಾಗುತ್ತಿದ್ದು. ಇದು ಒಗ್ಗಟ್ಟಿಂದ ಇರುವಂತ ಮನೆಯನ್ನ, ಒಂದು ಕುಟುಂಬವನ್ನು ಒಡೆಯುವಂತ ಕೆಲಸ ಆಗುತ್ತೆ. ಕನ್ನಡ ಚಿತ್ರೋದ್ಯಮ ಒಂದು ಕುಟುಂಬ, ಆ ಕುಟುಂಬನ ಒಡೆಯುವಂತ ಕೆಲಸವನ್ನ ದಯವಿಟ್ಟು ಮಾಡಬೇಡಿ. ಕರ್ನಾಟಕದಲ್ಲಿ ಆ ಕಾಲದಲ್ಲಿ ರಾಜಕೀಯ ಒಂದು ಕುಟುಂಬ ಅಂತ ಇತ್ತು. ಎಂತ ವಿರೋಧ ಪಕ್ಷದವರಿದ್ರು, ಯಾರ MLA ಮಿನಿಸ್ಟರ್ ಇನ್ನೊಬ್ರು ಇದ್ರು, ಇನ್ನೊಬ್ರು ಕೆಟ್ಟದಾಗ್ಲಿ ಅಂತ ಆಗ ಬಯಸ್ತಾ ಇರಲಿಲ್ಲ. ಆದ್ರೆ ಈಗಿನ ರಾಜಕಾರಣ ಏನಾಗಿದೆ ಅಂದ್ರೆ, ಆ ಪಕ್ಷದವ್ರು ಕಂಡ್ರೆ ಇವ್ರ ಪಕ್ಷದವ್ರಿಗಲ್ಲ, ಈ ಪಕ್ಷದವ್ರು ಕಂಡ್ರೆ ಅವ್ರಿಗಾಗಲ್ಲ, ಆ ಮಿನಿಸ್ಟರ್ ಆದ್ರೆ ಇವ್ರ ಮಿನಿಸ್ಟರ್ ಆಗಲ್ಲ, ಈ ಮಿನಿಸ್ಟರ್ ಆದ್ರೆ ಆ ಮಿನಿಸ್ಟರ್ ಆಗಲ್ಲ. ಕಾರಣ ಏನು? ಈ ಮಾಧ್ಯಮಗಳಲ್ಲಿ ಅವ್ರ ಬಗ್ಗೆ ಹೇಳಿದ್ರೆ ಇವ್ರು ತಗೊಂಡೋಗಿ ಹೇಳೋದು, ಇವ್ರದ್ದು ಹೇಳಿದ್ರೆ ಅವ್ರು ತಗೊಂಡೋಗೋದು, ಅವ್ರು ಒಂಥರ ಹೇಳಿದ್ರೆ ಇವ್ರಿಗೊಂಥರ ಹೇಳೋದು, ಇವ್ರು ಹೇಳಿದ್ರೆ ಅವ್ರೊಂಥರ ಹೇಳೋದು. ಆ ಹೇಳಿ 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 ರಾಜಕೀಯದ ಒಂದು ಕರ್ನಾಟಕದಲ್ಲಿ ದರಿದ್ರ ರಾಜಕೀಯ ವ್ಯವಸ್ಥೆ ಬಂದ್ಬಿಟ್ಟಿದೆ. ಇನ್ನ ಚಿತ್ರೋದ್ಯಮವನ್ನು ಕೂಡ ದಯವಿಟ್ಟು ಆತರ ಮಾಡಿಡಬೇಡಿ. ದಯವಿಟ್ಟು ನಿಮ್ಮ ಒಂದು ಮಾಧ್ಯಮಗಳ TRPಗಳಿಗೋಸ್ಕರ ನಿಮ್ಗಳ ಒಂದು ಬೇರೆ ರೀತಿಯಾದಂತಹ ಒಂದು ಮಜಲಿಗೆ ಬೇರೆ ರಾಜ್ಯದವರು ನಗೆಪಾಟಲಿಗೆ ಈಡ್ ಮಾಡಬೇಡಿ. ದಯವಿಟ್ಟು ಡಿ ಬಾಸ್ ಅವ್ರು ಮಾಡಿರುವಂತಹ ಮತ್ತು ಡಿ ಬಾಸ್ ತರ ಇರುವಂತಹ ಅನೇಕ ನಟರುಗಳಿದ್ದಾರೆ. ಅವ್ರು ಮಾಡಿರುವಂತಹ ಕಲಾವಿದರು ಇನ್ನು ಒಳ್ಳೆ ಕೆಲಸಗಳನ್ನ ತೋರಿಸಿ. ನಮ್ಮ ರಾಜ್ಯದಲ್ಲಿ ನಮ್ಮ ನಟರು ಈ ರೀತಿಯಾಗಿ ಹೆಮ್ಮೆಯ ಕನ್ನಡಿಗರು, ಈ ರೀತಿ ನಟರು ಈ ತರ ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ತೋರಿಸಿ. ಅದು ಬಿಟ್ಬಿಟ್ಟು ಯಾವುದೋ ಸಣ್ಣ ಪುಟ್ಟ ಒಂದು ಕೆಲವೊಂದು ವಿಚಾರ ಇಟ್ಕೊಂಡು ಅದನ್ನೇ ಎಳ್ದಿದ್ದೇ ಹೇಳಿ ಪಾಡಿದ್ದೇ ಪಾಡು ಪಿಡವಾಯಿದಾಸ ಅನ್ನೋ ತರ ಹೇಳಿದ್ದೇ ಹೇಳಿ ರೈ ನಾಡಿನಲ್ಲಿ 108 ಸಮಸ್ಯೆಗಳಿದೆ. ಜನ ತುತ್ತು ಅನ್ನಕ್ಕೂ ಕೂಡ ಅಲ್ದಾಡ್ತಾ ಇದ್ದಾರೆ. ಒಂದೊಂದು ರೂಪಾಯಿಗೂ ಕೂಡ ಕಷ್ಟ ಪಡ್ತಾ ಇದ್ದಾರೆ. ಮನೆ ಬಾಡಿಗೆ ಕಟ್ಟಕ್ಕಾಗ್ತಿಲ್ಲ, ನೀರಿನ ಬಿಲ್ ಕಟ್ಟಕ್ಕಾಗ್ತಿಲ್ಲ, ಕರೆಂಟ್ ಬಿಲ್ ಕಟ್ಟಕ್ಕಾಗ್ತಿಲ್ಲ, ಮಕ್ಳ ಫೀಸ್ ಕಟ್ಟಕ್ಕಾಗ್ತಿಲ್ಲ, ಮನೆ ನಡ್ಸಕ್ಕಾಗ್ತಿಲ್ಲ, ಮನೆಗೆ ರೇಷನ್ ಇಲ್ಲ ಅಂತ ಒಂದೊಂದು ತುತ್ತಿಗೂ ಅಲಿತಾ ಇದ್ದಾರೆ. ಅದನ್ನ ತೋರಿಸಿ ಜನಗಳ ಸಂಕಷ್ಟವನ್ನ ನಿವಾರಣೆ ಮಾಡೋದಕ್ಕೆ, ಸಮಸ್ಯೆಗಳಿಗೆ ಅದಕ್ಕೆ ಪರಿಹಾರ ಹುಡುಕಿ. ಅದು ಬಿಟ್ಬಿಟ್ಟು ಇದು ಬೇಡದಿದ್ದನ್ನು ಹೇಳ್ಕೊಂಡು ಡಿ ಬಾಸ್ ಅನ್ನೋ ವ್ಯಕ್ತಿಯ ವ್ಯಕ್ತಿತ್ವವನ್ನು ತೇಜೋವಧೆ ಮಾಡುವಂಥದ್ದು, ಅವ್ರ ಹೆಸರನ್ನು ಹಾಳು ಮಾಡುವಂಥ ಕೆಲಸಕ್ಕೆ ಯಾರು ಮುಂದಾಗಬಾರ್ದು ಅಂತ ಈ ನಿಟ್ಟಲ್ಲಿ ಹೇಳ್ತಾ ಇದ್ದೀನಿ. ನಾನು ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪನವರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಮಾನ್ಯ ಗೃಹ ಸಚಿವರು SR ಬೊಮ್ಮಾಯಿ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ಪೊಲೀಸ್ ಕಮಿಷನರ್ ಅವರು ಮನವಿ ಮಾಡ್ತಾ ಇದ್ದೀನಿ, ಮತ್ತು ಪೊಲೀಸ್ ಇಲಾಖೆ, ಗೃಹ ಇಲಾಖೆಯಲ್ಲಿ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ರೀತಿಯಾಗಿ ಡಿ ಬಾಸ್ ಅವರ ಹೆಸರನ್ನ, ಕನ್ನಡ ಚಿತ್ರೋದ್ಯಮದ ಹೆಸರನ್ನ ಯಾರು ಹಾಳು ಮಾಡಕ್ ಹೋಗ್ತಾರೆ ಅಂತವ್ರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಂಡು ಅಂತವ್ರಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಈ ಮುಖಾಂತರವಾಗಿ ನಾನು ಗೃಹ ಇಲಾಖೆಯಲ್ಲೂ ಮನವಿ ಮಾಡ್ಕೊತಾ ಇದ್ದೀನಿ. ಡಿ ಬಾ ಅವರ ಹೆಸರನ್ನ ಯಾವತ್ತೂ ಕೂಡ ನೀವು ಕೆಟ್ಟದನ್ನ ಮಾಡಕ್, ಅವ್ರ ಹೆಸರಿಗೆ ಮಸಿ ಬಳಿಯಕ್ಕಾಗಲ್ಲ. ಡಿ ಬಾಸ್ ಹೆಸರನ್ನ ಯಾವತ್ತೂ ಕೂಡ ನೀವು ಹಾಳು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವ್ರನ್ನ ಪ್ರೀತಿಸುವಂತಹ ಲಕ್ಷಾಂತರ ಜನ, ಹೇಳ್ಬೇಕಾದ್ರೆ 7 ಕೋಟಿ ಕನ್ನಡಿಗರು ಕೂಡ ಡಿ ಬಾಸ್ ಅವ್ರನ್ನ ಪ್ರೀತಿಸ್ತಾರೆ, ಅವ್ರನ್ನ ಅಪ್ಕೊಂಡಿದ್ದಾರೆ. ಹಾಗಾಗಿ ಅದನ್ನ ಯಾವತ್ತೂ ಕೂಡ ನಿಮ್ಮಿಂದ ಆ 7 ಕೋಟಿ ಕನ್ನಡಿಗರ ಮನಸ್ಸಲ್ಲಿರುವಂಥ ಡಿ ಬಾಸ್ನ ಯಾವತ್ತೂ ಕೂಡ ನೀವು ಅವ್ರ ಹೆಸರನ್ನ ಹಾಳು ಮಾಡೋಕ್ಕಾಗಲ್ಲ ಅಂತ ಈ ನಿಟ್ಟಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಡಿ ಬಾಸ್ ಅವ್ರ ವಿಚಾರದಲ್ಲಿ ಈ ರೀತಿಯಾಗಿ ಕಪ್ಪಿಚೇಷ್ಟೆಗಳನ್ನ ಯಾರೇ ಮಾಡಿದ್ರು ಅವ್ರ ವಿರುದ್ಧ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಉಗ್ರವಾದ ಹೋರಾಟವನ್ನು ಮಾಡುತ್ತೆ ಅಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.